ನೀರು ಬೊಲ್ಲಾಡ್ಕೊಂಡು ಯಾನು ಸ್ವಿಮ್ಮಿಂಗ್ ಮಂತೊಂದು ಬರ್ತದಿರ ಬೊಲ್ಲಾಡದು ಕಣಪ್ಪೆ ಹೋಲೆ ಏಯ್ ಮೆಲ್ಲೆ ಓ ನೀರು 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 ಏ ಚಪ್ಪಲ್ ಚಪ್ಪಲ್ ಉಂಡು ಬೊಲ್ಲದಲ್ಲಿ ಹೋಗುವಷ್ಟೇನು ದೊಡ್ಡ ನೀರಿಲ್ಲ ಆದರೆ ಕಾಲಿಗೆ ಅರ್ಧದಷ್ಟು ಬರ್ತದೆ ಬೊಲ್ಲ ನೀರು ಅಂದ್ರೆ ದಾಯ್ತನ ಉಂಡಿ ಉಂಟು ಎಂಥದ್ದು ಉಂಟು ಅದಕ್ಕೆ ಅವರು ಡೆಡ್ ಬಾಡಿ ಅಂತ ಹೇಳ್ತಿದ್ದಾರೆ ದಾಯ್ತಿಯೋ ವಿಜಿನಲ್ಲ ಎಸ್ ಕ್ವೆಶನ್ ಏನಪ್ಪ ಅಂತ ಹೇಳಿದರೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ವಾಲ್ ಯೂಟ್ಯೂಬ್ ಚಾನಲ್. ಇವತ್ತು ಕೂಡ ಡೈಲಿ ಲೈಫ್ ವ್ಲಾಗ್ ಮಾಡ್ತಾ ಇದ್ದೇನೆ. ಸದ್ಯಕ್ಕೆ ತೋಟಕ್ಕೆ ಬಂದಿದ್ದೇನೆ. ಇವತ್ತು ಬೇರೆ ತೋಟ, ಮಾಮೂಲಿ ಹೋಗ್ತಿದ್ದೆ ಅಲ್ಲ ಅದು ತೋಟ ಅಲ್ಲ, ಈ ಸಲ ಸ್ವಲ್ಪ ಈ ಕಡೆ ರೋಡ್ ಸೈಡ್ ತೋಟ. ಇಲ್ಲಿ ಒಂದು ತೋಡಿದೆ, ತೋಡನ್ನು ಕೂಡ ತೋರಿಸ್ತೇನೆ. ಬನ್ನಿ ವ್ಲಾಗ್ ಶುರು ಮಾಡೋಣ. ಇವತ್ತು ಈ ತೋಟಕ್ಕೆ ಹೋಗೋದು, ತೋಟಕ್ಕೆ. ಅಲ್ಲಿ ತುಂಬ ಹುಲ್ಲುಂಟಂತೆ, ಅದಕ್ಕೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಉಮಿಲುಂಟ ಗೊತ್ತಿಲ್ಲ ಇನ್ನು. ನಾನು ಗೊಬ್ಬರದ ಗುಂಡಿ ಅಂತ ಹೇಳಿದೆ ಅಲ್ವಾ, ಇದೇ ನೋಡಿ ಗೊಬ್ಬರದ ಗುಂಡಿ, ಗೊಬ್ಬರ ಗುಂಡಿ ಎರಡು ಉಂಟು, ಒಂದು ಆಚೆ ಒಂದು ಈಚೆ. ನೋಡಿ ನಮ್ಮ ಪತ್ತಿರಾಯರು ಕೂಡ ಇದ್ದಾರೆ. ಯಾನ್ ಮಿನಿ ತೋಡುಗು ಪೋಂಡ ಬೊಲ್ಲಾಡು ಹೋವೇನಾ ನೋಡಿ. ನಾನು ಬೊಲ್ಲದಲ್ಲಿ ಹೋದ್ರೆ ಅವ್ರು ಇನ್ನೊಂದು ಹಾಕ್ತಾರಂತೆ. ಆತದಲ್ಲ ಪನ್ಪುನದು ಬೊಲ್ಲ ಇಜ್ಜಿ ಅಲೆ ತಾರೈ ಬೊಲ್ಲವೇ ಅಲೆ ಪೋಂಡು 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 ಅಲೆ ಪತ್ತಗ ಪೋಲೆ ಪತ್ತಲೆ ಇರು ಬೊಲ್ಲಾಡು ಪೋಂಡು ಯಾನು ಸ್ವಿಮ್ಮಿಂಗ್ ಮಂತೊಂದು ಬರ್ತದಿರ ಬೊಲ್ಲಾಡದು ಕಣಪ್ಪೆ ಹೋಲೆ ಏಯ್ ಮೆಲ್ಲೆ ಓ ಒಂದು ತಾರಯ್ಯ ಕತೆ ನೋಡಿ. ಇವರು ನೀ ಇಂಕ ಸ್ವಿಮ್ಮಿಂಗ್ ಅರ್ಪುಜಿ ಮೆಲ್ಲ ಒಂಜಿ ತಾರಾಯಿಗೋಸ್ಕರ ಅಂದೇ ಬಲೆ ಪೊಕ್ಕಡೆ ಬೊರ್ಚಿ. ಇವರು ನೋಡಿ ಗುಂಡಿ ಉಂಟಾ 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 ನೋಡಿಕೊಂಡು ಹೋಗ್ತಿದ್ದಾರೆ. ಓ ನನ್ನ ಗಂಡ. ಒಂದು ತೆಂಗಿನಕಾಯಲ್ಲಿ ತೇಲಾಡ್ತಾ ಉಂಟು ನೋಡಿ. ಮೆಲ್ಲ ಗುಂಡಿತ್ತಿನ ಪೋರ್ಚಿ. ಫುಲ್ ನೀರು ಸ್ವಲ್ಪ ಬೊಳ್ಳ ಉಂಟಲ್ಲ, ಹಾಗಾಗಿ ನೋಡಿ ಫುಲ್ ಪ್ರಭಾಸ ಹೋಗ್ತಾ ಉಂಟು. ಇಲ್ಲಿಂದ ಸಹ ಬಂದು ಸೇರುದು ಈ ಕಡೆ ನೋಡಿ. ಇವರ ಅರ್ಧದಷ್ಟು ಉಂಟು. ಆತುಂಡ ಗುಂಡಿ ಏ ಮೆಲ್ಲ ಆತು ಗುಂಡಿ ಉಂಡು ಬೊರ್ಚಿ ಅಲ್ಪ ನನಲ್ಲ ಗುಂಡಿಪ್ಪು ಅಂಚಂಡ. ಇವರು ಟ್ರಿಕ್ಸ್ ನೋಡಿ, ಗುಂಡಿ ಉಂಟಂತ ನೋಡ್ಲಿಕ್ಕೆ. ಯವ ಬೊಲ್ಲೊಂಡಿ ಬೊರ್ಚಿ ಬಲೆ ಇಂಚಿ ಬಲೆ ಯಾನ್ ಎಲ್ಲಿಯಪ್ಪನಾಗ ಬಲ್ಲೆಡೋ ಇಲ್ಲ ಕಾವು ಏರ ಅಲೆ ಅಂತೂ ದಾಟಿಕೊಂಡು ಬಂದಿ ನೋಡಿ. ನೀರು 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 ಏ ಚಪ್ಪಲ್ ಚಪ್ಪಲ್ ಉಂಡು. ಎಷ್ಟು ಖುಷಿ ಆಗ್ತದೆ ಮಾರೆ ನೀರಲ್ಲೆಲ್ಲ ಹೋಗ್ಲಿಕ್ಕೆ. ನೋಡಿ ಇಷ್ಟು ಗುಂಡಿ ಉಂಟು, ಇಷ್ಟು ಗುಂಡಿ ಅಂತ ಸ್ವಲ್ಪ ಇರೋದು. ಗಂಡ ಕರ್ಕೊಂಡು ಹೋದಲ್ಲಿಗೆ ಹೋಗುದು ಅಷ್ಟೇ. ಬೊಲ್ಲದಲ್ಲಿ ಹೋಗುವಷ್ಟೇನು ದೊಡ್ಡ ನೀರಿಲ್ಲ, ಆದರೆ ಕಾಲಿಗೆ ಅರ್ಧದಷ್ಟು ಬರ್ತದೆ ಬೊಲ್ಲ ನೀರು. ಅಂದ್ರೆ ದಾಯ್ತನ ಉಂಡಿ ಟಾರ್ಚಾ ಫುಲ್ ಚಂಡಿ ಗೈಸ್ ನೋಡಿ. ಬೊಲ್ಲದಲ್ಲಿ ಹೋಗ್ತಿದ್ದೇನೆ, ಬೊಲ್ಲದಲ್ಲಿ. ಗಂಡ ಓಲು ಉಂಟು, ಎಂಥದ್ದು ಉಂಟು, ಅದಕ್ಕೆ ಅವರು ಡೆಡ್ ಬಾಡಿ ಅಂತ ಹೇಳ್ತಿದ್ದಾರೆ. ದಾಯ್ತಿಯೋ ವಿಜಿನಲ್ಲ ಬೆಡ್ ಎರದತ್ತು ಪಾರ್ದಿನಿ. ಹುಚ್ಚೊತ್ತು
ಓಲು ಎಂಕದಲ್ಲ ಉಚ್ಚಿದ ಪೊಡಿಗೆಜ್ಜಿ ಹೋಯ್ ಉಚ್ಚು ನಮ್ಮ ದಾಯ್ತಾಣ ಮಂತನ ಮಾತ್ರ ನಮಕ್ ಮನ್ಪುಂಡು ಇಜ್ಜಿನ ದಾಯ್ತ ಅನ್ಪುಂಡು ಗ್ರಾಚಾರ ಸಾರಿಜ್ಜಿನ ಕದಾಲಂಪರ ಜಾತಿ ಅಲ್ವಾ ಗೈಸ್ ನೋಡಿ ವರಿಗೆ ಉಪದ್ರ ನೋಡಿ ಅಡ್ಡ ಹಾಪುಣದಾ ನೋಡಿ ಎಷ್ಟು ನೀರುಂಟು ಅವು ಏನೋ ಹೋಯ್ತೊಂದು ಒಂದುಂಡು ಗೈಸ್ ಅಂತೂ ಬೊಲ್ಲದ ನೀರಲ್ಲಿ ಬಂದು ಈಗ ವಾಪಸ್ ನಮ್ಮ ತೋಟದತ್ತ ಹೋಗ್ತಾ ಇದ್ದೇನೆ ನೇ ಪಾತನೆ ಅಂತಲೇ ಓ ಕಂಡನಿ ಮಿತ್ತು ಬರ್ತಲೆ ಈಗ ಫಸ್ಟ್ ಬರ್ತಲೆ ಮತ್ತೆ ಒಳ್ಳೆ ಲೆಪ್ಪು ಮಾರೆ ಇತ್ಲ ಓಡಿಗಿದ್ವಿ ಆಂಡಲ್ಲ ಪೂಲಿ ಪೂಲಿ ಬೇಗ ಪೂಲಿ ಮಿತ್ತು ಇಂದೇ ಮುನ್ಪದ ಆಯ್ತು ಪೂರ ಬರೋದುಂಡಿ ಶಿ ಬೇಗ ಪೂಲೆ ಮಿತ್ತು ಬರ್ತಲೆ ಫಸ್ಟ್ ಗಿರು ಅವು ಮಸ್ತ್ ಬೊಳ್ಳುಂಡು ಅರ್ಧದಾತು ಬರ್ಬೋದು ಈ ಬೊಳ್ಳದಲ್ಲಿ ಹೋಗ್ತಿದ್ದೇನೆ ನೋಡಿ ನೋಡಿ ಎಷ್ಟು ನೀರು ಇಂದೇ ಓ ಕಂಡನಿ ಇಂದೇ ಓ ನೆಟ್ಟು ಮಾಟೆ ಬುರುಂಡಿ ಫೈನಲಿ ತೋಡಿನಲ್ಲಿ ಬೊಳ್ಳದಲ್ಲಿ ಹೋಗದೆ ಸೇಫ್ ಆಗಿ ತೋಟಕ್ಕೆ ಬಂದ್ವಿ ಉಂಡು ಬಲ್ಲು ಬಾ ಗೈಸ್ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೇನೆ ಇಲ್ಲಿ ಬಲ್ಲೆಯಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಮ್ಮ ನೀರು ತೋಜುನಾ ನೋಡಿ ನಮ್ಮ ಬೋರ್ ಇಲ್ಲಿ ಇರೋದು ನೀರು ತೋಜುನಾ ನೀರು ಕಾಣ್ತದೆ ಒಂದು ಪೊಟ್ಟ పొట్టు కేసింగ్ అయిపోతుంది కేసింగ్ పోతుంది అన్న నీరు బయదనదా అత్త బర్సద నీరా ಹೊಸರ್ದಾನ ಬೊಕ್ಕು ಅಮ್ಮ ಬೋರು ಇಲ್ಲದಲ್ಪನ ಮೂಜಿ ಬೋರು ಉಂಟು ಓಪೇಕಿತ್ತೆ ಓಪೇಕತ್ತ ಮೂಲೆ ಬೇರೆ ಪುಣೆ ದಾಪೆದ ಬೇತಾಗಲ್ಲ ತೋಟತ್ತ వాళ్ళు సామెత రూపంలో ಗೈಸ್ ಫುಲ್ ಸ್ವೆಟ್ ಬೆಗಾರ್ದು ಬೋತುನು ಒಂದು ನೋಡಿ ಬಚ್ಚಿ ಹೋಯ್ತು ಇವತ್ತು ಸ್ವಲ್ಪ ಜಾಸ್ತಿ ಹುಲ್ಲು ಮಾಡಿದ್ದೇನೆ ನೋಡಿ ಕಾಣ್ತದ ಆ ಕಡೆ ಎಲ್ಲ ಅವ್ರು ಮಾಡ್ತಿದ್ದಾರೆ ಇವತ್ತು ಸ್ವಲ್ಪ ಜಾಸ್ತಿ ಮೊದಲಿಗಿಂತ ಬೆಟ್ಟರು ನಾನೇ ಹೇಳಿಕೊಳ್ಳೋದು ನನ್ನ ಗಂಡ ಅಂತ ಹೇಳೋದಿಲ್ಲ ಇನ್ನು ಜಾಸ್ತಿ ಬೇರೆ ಇಜ್ಜೆ ಹಾಂ ಈರೇ ನಾನು ಚಲ್ಲು ಮನ್ಪಂದ ದಿನ ಉಂಡ ಹಾಗೆಲ್ಲ ಕತೆ ಗೈಸ್ ನೀವು ತುಂಬ ಜನ ಹೇಳಿದ್ರಿ ಸಾಂಗ್ ಹೇಳಿ ಅಂತ ಈಗ ಸಾಂಗ್ ನೆನಪಿಗೆ ಬರ್ತಾ ಉಂಟು ಸಾಂಗ್ ನೋಡ ಅಣ್ಣ ಬಾಂಡ್ ಅಕ್ಕ ಬಾಂಡ್ ಹತ್ತಿನ ತಾರೆ ಸಾಂಗ್ ಎಂತ ಹೇಳುದು ಗೈಸ್ ನೆನಪಿಗೆ ಬಂತೀಗ ಮತ್ತೋಯ್ತು ನನಗೆ ಎಂತ ಸಾಂಗ್ ಹೇಳುದು ಗೈಸ್ ನೀವೇ ಹೇಳಿ ಎಂತ ಸಾಂಗ್ ಹೇಳುದು ಓಲ್ಡ್ ಸಾಂಗ್ ಬೇಕು ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇತಕ್ಕೆ ಎಲ್ಲರೆದುರು ಬೇಡ ಎಸ್ ಗೈಸ್ ನೋಡೋ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕಾದರೆ ಮಾಡ್ತೇನೆ ಮನೆಗೆ ಹೋಗಿದ ನಂತರ ಸದ್ಯಕ್ಕೆ ಮನೆಯಲ್ಲಿ ಎಲ್ಲರಿದ್ದಾರೆ ಮಗುವನ್ನು ಅತ್ತೆ ನೋಡ್ಕೊಳ್ತಿದ್ದಾರೆ ಈಗ ಹೋಗಬೇಕು ಒಂದು ಕಟ್ಟ ಆಯ್ತು ಇನ್ನೊಂದು ಕಟ್ಟ ರೆಡಿ ಮಾಡ್ತಿದ್ದಾರೆ ಹುಲ್ಲು ರೆಡಿ ಮಾಡ್ತಿದ್ದಾರೆ ಆನಂತರ ಮನೆಗೆ ಹೋಗುದು ಈಗ ಮಳೆ ಸಹ ಬರಲಿಕ್ಕಾಗಿದೆ ಇವತ್ತು ಬೆಳಿಗ್ಗೆಯಿಂದ ಮಳೆ ಇಲ್ಲ ನೋಡ ಇವತ್ತು ನಾನು ಮಾಡಿದಂಥ ಹುಲ್ಲು ಮಾಡಿದಂಥದ್ದಲ್ಲ ಇಷ್ಟು ಹುಲ್ಲು ಕಲೆಕ್ಟ್ ಮಾಡಿದ್ದೇನೆ ಇದೆಲ್ಲ ಬರ್ದು ಕೊಕ್ಕದ ಗಿಡ ಉಂಟು ಸಾಲಾಗಿ ನೋಡಿ ಕೊಕ್ಕೋ ಆಯ್ತು ಕೊಕ್ಕೋ ಉಂಡಿ ಒಂಜಿ ಅವು ಹಾಳಾತ ನಾನು ಹಾಳಾತನ ತೋಲ್ ಕಲ್ಲ ಬುಡ್ಚಿ ಮಾರೆ ಅದು ನಮ್ಮ ತೋಟ ಅಲ್ಲ ಗೈಸ್ ನಮ್ಮ ಆ ಕಡೆ ಎಲ್ಲ ನಮ್ಮದು ಈ ಕಡೆ ಎಲ್ಲ ಆಚೆ ಬೇರೆಯವ್ರದ್ದು ಮತ್ತು ನಮ್ಮ ಮನೆ ಹತ್ತಿರ ಎಲ್ಲ ಇರೋದು ತೋಟ ಇದು ಮನೆಯಿಂದ ತುಂಬ ಈಚೆ ಬಂದಿದ್ದೇವೆ
ಹಾಗೆ ಇವತ್ತು ನನಗೆ ಹಸ್ಬೆಂಡ್ ಸ್ವಲ್ಪ ಸುಲಭ ಆಗಲಿ ಅಂತ ಇದನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಹುಲ್ಲು ಹಿಡಿದು ಕಡಿಯುವುದು ಕತ್ತಿಯಲ್ಲಿ. ಇದು ಸ್ವಲ್ಪ ಈಸಿ ಆಗ್ತದೆ ನೋಡಿ. ನನಗೆ ಕೈಯಲ್ಲಿ ಮುಳ್ಳು ಅದು ಇದು ಒಂಥರ ಸಿಕ್ಕಿದ್ರೆ, ಸೆನ್ಸಿಟಿವ್ ಸ್ಕಿನ್ ಅಲ್ಲ, ಬೇಗ ಗಾಯ ಆಗ್ತದಲ್ಲ, ಅದಕ್ಕೆ ಇದನ್ನು ಕೊಟ್ಟು ಬಿಟ್ಟಿದ್ದಾರೆ. ವೈ ಆಕಾರದಲ್ಲಿ ಉಂಟು. ನನಗೆ ಬಚ್ಚಿ ತಿನ್ನಾಗೋದಿಲ್ಲ, ನನಗೆ ಹುಲ್ಲು ಹೇರಬೇಕಂತೆ. ಇನ್ನೂ ನನಗೆ ಆಗಲಿಕ್ಕಿಲ್ಲ, ಅದಕ್ಕೆ ನಾನು ವ್ಲಾಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಮತ್ತು ಲೈವಿಗೆ ಆಗೋದಿಲ್ಲ ಗೈಸ್, ಈಗ ಆಯಿತು ಮುಗಿತಾ ಬಂತಲ್ಲ, ಹಾಗಾಗಿ ಲೈವಿಗೆ ಬರೋದಿಲ್ಲ ನಾನು. ಬರಬೇಕಾ? ನಿಮಗೆ ನೋಟಿಫಿಕೇಶನ್ ಬರುವಾಗ ಲೇಟ್ ಆಗ್ತದೆ ಲೈವಿಗೆ, ಆಗ ನಂದು ಇಲ್ಲಿ 10 ನಿಮಿಷ ಆಗಿರ್ತದೆ. ಮತ್ತೆ ನಾನು ಎಂತ ಮಾಡೋದು ಹೇಳಿ. ನೋಡುವ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡುವ, ಓಕೆನಾ? ಹಾಂ, ಕ್ವೆಶ್ಚನ್ ಕೇಳ್ತೇನೆ ಅಂತ ಹೇಳಿದ್ದಲ್ಲ, ವೆಯ್ಟ್ ಕ್ವೆಶ್ಚನ್ ಕೇಳ್ತಾನೆ. ಎಸ್, ಕ್ವೆಶ್ಚನ್ ಏನಪ್ಪ ಅಂತ ಹೇಳಿದರೆ, ಒಂದು ಕಾರಿನಲ್ಲಿ 2 ತಂದೆಯಂದಿರಿರ್ತಾರೆ, 2 ಮಕ್ಕಳಿರ್ತಾರೆ, ಆದರೆ ಒಟ್ಟು ಸಂಖ್ಯೆ 3. ಹಾಗಾದರೆ ಆ ಕಾರಿನಲ್ಲಿ 3 ಜನ ಆದದ್ದು ಹೇಗೆ ಅಂತ ನೀವು ನನಗೆ ಆನ್ಸರ್ ಮಾಡಬೇಕು. ಅಂದರೆ ಒಂದು ಕಾರಿನಲ್ಲಿ 2 ತಂದೆ 2 ಮಕ್ಕಳಿರ್ತಾರೆ, ಆದರೆ ಟೋಟಲ್ ಬರುವಾಗ 3 ಜನ ಇರ್ತಾರೆ ಅಂತ ಅರ್ಥ. ಹಾಗಾದರೆ ಅದು ಹೇಗೆ 3 ಜನ ಅಂತ, ಓಕೆನಾ? ಸೊ ಆನ್ಸರ್ ಮಾಡಿ ಬೇಗ ಬೇಗ. ರೂಲ್ಸ್ ಒಂದು ಹೇಳಿಬಿಡ್ತೇನೆ. ನಾಳೆ ಇದೇ ಟೈಮ್ ತನಕ ಟೈಮ್ ಇದೆ, 24 ಗಂಟೆ ಟೈಮ್ ಇದೆ. ಸೊ ಯಾರು ನನಗೆ ಆನ್ಸರ್ ಮಾಡ್ತಾರೆ ಕಮೆಂಟಲ್ಲಿ ದಯವಿಟ್ಟು ಆನ್ಸರ್ ಮಾಡಬೇಡಿ. ಏನು ಆನ್ಸರ್ ಮಾಡಲಿಕ್ಕಿದ್ರು ಕೂಡ ಇನ್ಸ್ಟಾಗ್ರಾಮ್ ಇದು ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲಿ. ಅದೇ ರೀತಿ ಡಿಸ್ಕ್ರಿಪ್ಷನಲ್ಲಿ ನನ್ನ ಫೋನ್ ನಂಬರ್ ಕೂಡ ಇದೆ, ವಾಟ್ಸಪ್ ನಂಬರ್, ಬಿಸ್ನೆಸ್ ವಾಟ್ಸಪ್ ನಂಬರ್. ಸೊ ಆ ಒಂದು ನಂಬರಿಗೆ ಮೆಸೇಜ್ ಹಾಕಿ, ಇಲ್ಲದಿದ್ದರೆ ಇನ್ಸ್ಟಾ ಲಿಂಕ್ ಇದೆ, ಅದರಲ್ಲಿ ನನಗೆ ಆನ್ಸರ್ ಮಾಡಿ. ಸೊ ಅದರಲ್ಲಿ ವಿನ್ನರ್ಸ್ ಯಾರೆಲ್ಲ ಕರೆಕ್ಟ್ ಆನ್ಸರ್ ಮಾಡಿದ್ದಾರೆ ಅವರ ಚೀಟಿಯನ್ನು ಹಾಕಿ, ಯಾರು ಅದೃಷ್ಟಶಾಲಿಗಳಾಗಿರ್ತಾರೆ ಅವರಿಗೆ ನಾನು ಗಿಫ್ಟ್ ಕಳಿಸಿಕೊಡ್ತೇನೆ. ರೂಲ್ಸ್ ಇಷ್ಟೇ. ಮತ್ತು ಆದಷ್ಟು ಬೇಗ 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 ಆನ್ಸರ್ ಮಾಡಿ, ಓಕೆನಾ? 24 ಗಂಟೆ ಟೈಮ್ ಇರೋದು. ಈಗ ಟೈಮ್ ಎಷ್ಟು? ಇವತ್ತು ವ್ಲಾಗ್ ಹೋಗೋ ಟೈಮ್ 4 ಗಂಟೆ ನಂತರ ಅಲ್ವಾ? ನಾಳೆ 4:15 ತನಕ ಟೈಮ್ ಇರ್ತದೆ. ಸೊ ಆದಷ್ಟು ಬೇಗ ಆನ್ಸರ್ ಮಾಡಿ, ಓಕೆನಾ? ಸರಿ. ಇದು ಲಾಸ್ಟಿಗೆ ಒಂದು ಶೂಟ್ ಇತ್ತು, ಅಂದರೆ ಒಂದು ಯೂಟ್ಯೂಬ್ ಚಾನಲ್ಗೆ ಫೇಸ್ ಕೊಡಲಿಕ್ಕೆ ಹೇಳಿದರು. ಸೊ ಅದಕ್ಕೆ ಪ್ರಿಪೇರ್ ಆಗ್ತಾ ಅದು ಸ್ವಲ್ಪ ಮಿಸ್ಟೇಕ್ ಆಗ್ತಾ, ಸೊ ಅಲ್ಲೇ ಸ್ವಲ್ಪ ಟೈಮ್ ಹೋಯಿತು. ಅದಕ್ಕಾಗಿ ಜಾಸ್ತಿ ಬ್ಲಾಗ್ ಮಾಡಲಿಕ್ಕಾಗಲಿಲ್ಲ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳೆ ನೋಡಿದ್ರೆ ಸಿಗೋಣ. ಬಾಯ್.